ಈಗ ಕೇಳ್ತದಾ ನೂರು ಲಡ್ಡು ಅವರೇ? ಆಗ ಕೇಳಲಿಲ್ಲ ಅಲ್ಲ, ಅದಕ್ಕೆ ಏನು ಮಾಡಿದೆ ನಾನು? ನಾಗರಾಜಣ್ಣ, ಹಾಯ್ ನಾಗರಾಜಣ್ಣ, ಚಾ ಪರಿಹಾರ ದಾದಿ ತಿಂಡಿ ಇತ್ತೇಳೆ ಲೈವ್ ಹಂಗೆ ಎಂಡ್ ಮಾಡಬಾರ್ದು. ಅಲ್ಲ, ನಾನು ನಿಮ್ಮ ಹತ್ರ ಮಾತಾಡಿದೆ, ನೀವು ಮಾತಾಡಲಿಲ್ಲ ಯಾರು ಕೂಡ, ಅದಕ್ಕೆ ಎಂಡ್ ಮಾಡಿದೆ. ಲೈಕ್, ಥ್ಯಾಂಕ್ ಯು ನಾಗರಾಜಣ್ಣ. ಚಾ ಪರಿಹಾರ ಕೇಳ್ತಾ ಇದೆ, ಹೌದಾ ನೂರು ಲಡ್ಡು ಅವರೇ? ಆಗ ಕೇಳ್ತಾ ಇರಲಿಲ್ಲಲ್ಲ ನಿಮಗೆ? ಲೈಕ್, ಥ್ಯಾಂಕ್ ಯು ಸಾಗರ್ ಅವರೇ. ಆಗ ಕೇಳ್ತಾ ಇರಲಿಲ್ಲಲ್ಲ, ಅದಕ್ಕೆ ಏನು ಮಾಡಿದೆ, ನಾನು ಕರೆದೆ, ಶಶಿಕಾಂತ್ ಅಣ್ಣನನ್ನು ಕರೆದೆ, ಯಾರು ಕೂಡ ಮಾತಾಡಿಲ್ಲ. ಲೈಕ್ ಕೊಡಿ ಆಯಿತಾ? ನಾಗರಾಜ್ ಅಣ್ಣ, ಚಾ ಪರಿಹಾರ ಅದು ತಿಂಡಿ ಇಟ್ಟಣ್ಣ. ಹಾಂ, ಆ ಥರ ಲೈವ್ ಎಂಡ್ ಮಾಡಿದ್ರೆ ಚಾನಲ್ಗೆ ಎಂತ ತೊಂದರೆ ನೋಡ್ರದ್ದವರೇ. ನೀವೆಲ್ಲ ಮಾತಾಡಲಿಲ್ಲ, ನೀವು ಮಾತಾಡ್ತಿದ್ರೆ ನಾನು ಕೂಡ ಮಾತಾಡ್ತಿದ್ದೆ. ನಾನು ಅಷ್ಟು ಕರೆದೆ, ಯಾರಾದರೂ ಮಾತಾಡಿದ್ದೆ. ನೂರು ಲಡ್ಡು ಅವರೇ, ಥ್ಯಾಂಕ್ ಯು. ಒಳ್ಳೆ ಸಪೋರ್ಟ್ ಮಾಡಿ, ಒಳ್ಳೆ ಮಾತಾಡಿ, ಕೆಟ್ಟ ಕಮೆಂಟ್ ಹಾಕಬೇಕು. ಸಾಂಗ್ ಸೂಪರ್ ಅಲ್ಲೇ ನಾಗರಾಜಣ್ಣ, ಎಂಕೆ ಸಾಂಗ್ ಪೂರ ಪಂಡ್ರೆ ಮನಸ್ಸಿದ್ದಿತ್ತೆ ನಾಗರಾಜಣ್ಣ. ಓಡಾಡ್ಬೇಕಾ ಆ ಸಾಂಗ್ಲ ಪಂಡ್ರ ಇಷ್ಟ ಇದ್ದು ಲೈವ್ ಮಲ್ಪಂಡ ಇಷ್ಟ ಇದ್ದು ಗೊತ್ತಾಳೆ. ವೀಡಿಯೋಸ್ ಖಾಲಿ ಪಾಡು ಜನ ತೋಜುಂಡು. ಓಡಾಡ್ಬೇಕು ಇಟ್ಲ ಇಂಟ್ರೆಸ್ಟ್ ಇದ್ದು. ನೆಟ್ವರ್ಕ್ ಬರ್ತಿಲ್ವಾ? ನೆಟ್ವರ್ಕ್ ಬರ್ತಿಲ್ಲ. ನೆಟ್ವರ್ಕ್ ಉಂಟಲ್ಲ, ನಾಪತ್ತೆ ಇಲ್ಲ, ಇದ್ದೇನೆ. ನೆಕ್ಸ್ಟ್ ಕೇಳ್ತದ ಮಾತಾಡಿದ್ದು? ಊರ್ಲೆದ್ದವ್ರೆ, ಥ್ಯಾಂಕ್ ಯು. ಕೇಳ್ತಾ ಇಲ್ಲ, ಕೇಳ್ತಾ ಇಲ್ವಾ? ಯಾಕೆ, ಏನಾಯಿತು? ಈಗ ಕೇಳ್ತಾ ಇದ್ದೆ. ಈಗ ಕೇಳ್ತದಾ? ಕರೆಕ್ಟ್ ಆಯ್ತಂತ. ಮಳೆ ಬರ್ತಾ ಉಂಟಲ್ಲ, ಮನೆಗೆ ಹೇಗೆ ಹೋಗುದು, ಇದೇ ಚಿಂತೆ ಆಯಿತು. ಕೇಳ್ತಾ ಇದೆ. ಹಾಗಾದರೆ ಮಾತಾಡಿ. ಲೈವ್ ಎಂಡ್ ಯಾಕೆ ಮಾಡಿದ್ದು? ಲೈವ್ ಅಂದರೆ ಆಗ ನೀವು ಮಾತಾಡಿದ್ರೆ ಕೇಳಿಸ್ತಿರ್ಲಿಲ್ಲ ಅಂತ ಹೇಳಿದ್ದಲ್ಲ, ಅದಕ್ಕೆ ನಾನು ಲೈವ್ ಎಂಡ್ ಮಾಡಿದ್ದೆ. ನೂರು ಲಡ್ಡು ಅವರೇ, ಈಗ ಕೇಳುತ್ತಲ್ಲ. ಥ್ಯಾಂಕ್ ಯು ನೂರು ಲಡ್ಡು ಅವರೇ, ನೀವು ಒಬ್ಬರೇ ಇರೋದು ನೋಡಿ, ಎಲ್ಲ ಹೋದರು. ಮನೆಗೆ ಹೋಗ್ತೇನೆ ನಾನು, ಅಲ್ಲಿ ಹೊರಗಡೆ ಕೂತ್ಕೊಳ್ತೇನೆ, ಮಳೆ ಬಿಟ್ಟು ನಂತರ ಹೋಗ್ತೇನೆ. ಸಿಂಪಲ್ ಅಣ್ಣ, ಹಾಯ್ ಸಿಂಪಲ್ ಅಣ್ಣ, ಎಂಚೊಲ್ಲರ ಚಾ ಪರಿಹಾರ ದಾದಿ ತಿಂಡಿತ್ತೇನೆ. ಲೈಕ್ ಕೊಟ್ಟೆ, ಥ್ಯಾಂಕ್ ಯು ಸಿಂಪಲ್ ಅಣ್ಣ. ಚಾ ಪರಿಹಾರ ದಾದಿ ತಿಂಡಿತ್ತೇನೆ.
ಇಲ್ಲ ಡೊಲ್ಲರೆ ಮ್ಯೂಟ್ ಉಂಡೆ. ಓಕೆ ಓಕೆ, ಥ್ಯಾಂಕ್ ಯು ಸಿಂಪಲ್ ಅಣ್ಣ. ನಂದು ಬೈಕ್ ಇಲ್ಲ ನೂರು ಲಡ್ಡು ಅವರೇ, ನಡ್ಕೊಂಡೇ ಹೋಗಬೇಕು. ನೀವು ನೋಡಿದ್ರಲ್ಲ ಮೊನ್ನೆ ನಾನು ಹೋಗ್ತಿದ್ದದ್ದು, ನನ್ನ ಕಾಲಲ್ಲೇ ನಾನು ಹೋಗಬೇಕು. ಬೈಕ್ ತಗೋಬೇಕು ತಾನೇ, ಬೈಕ್ ತಗೋಬೇಕು. ಯಾವ ಗುಂಡಿಗೆ ಕೊಂಡೋಗಿ ಹಾಕಲಿಕ್ಕೆ ನಾನು? ಹೌದಾ ನೂರು ಲಡ್ಡು ಅವರೇ, ಎಲ್ಲಿ ಗುಂಡಿಗೆ ಕೊಂಡೋಗಿ ಹಾಕಿದರೆ ಮತ್ತೆ ನನ್ನನ್ನು ಯಾರು ಎತ್ಕೊಂಡು ಬರ್ತಾರೆ? ನನ್ನ ವಾಯ್ಸ್ ಕ್ಲಿಯರ್ ಇಲ್ವಾ ನೂರು ಲಡ್ಡು ಅವರೇ? ಕೇಳ್ತದ ನಾನು ಮಾತಾಡಿದ್ದು? ಹಾಂ, ನನ್ನ ಕಾಲುಗಳಿಂದ ನಾನು ಹೋಗ್ತೇನೆ. ನಂದೆರಡು ಕಾಲುಂಟಲ್ಲ, ಅದರಲ್ಲಿ ನಾನು ಹೋಗ್ತೇನೆ ಮನೆಗೆ. ಇವತ್ತು ಹೊರಗಡೆ ನೋಡಿದ್ರೆ ಒಂಥರ ವೆದರ್ ಚೆಂದ ಉಂಟಾಯ್ತಾ, ಚೆನ್ನಾಗಿದೆ ವಾಯ್ಸ್. ಹೌದಾ, ಹೊರಗಡೆ ವೆದರ್ ಚೆಂದ ಉಂಟು, ಕೇಳುತ್ತಾ? ಮತ್ತೆ ಯಾಕೆ ಯಾರು ಬರ್ತಿಲ್ಲ? ಯಾರು ಬರ್ತಿಲ್ಲ? ಹಾಂ, ಇವತ್ತು ಮಳೆ ಬಂತು, ಅದಕ್ಕೆ ಯಾರು ಬರ್ತಿಲ್ವಾ? ಈಗ ಬಿಸಿಲು ಬಂತು ನೋಡಿ, ಮಳೆ ಬಂದು ಹೋಯಿತು, ಬಿಸಿಲು ಬಂತು. ಮಳೆ ಕಡಿಮೆ ಆದ ತಕ್ಷಣ ಹೊರಡ್ಬೇಕೀಗ. ಹೌದಾ, ಯಾವಾಗ? ಈಗನಾ? ನೂರು ಲಡ್ಡು ಅವರು ಈಗ ಮಾಡಬೇಕಾ? ಈಗ ನಾನು ಜಾಸ್ತಿ ಹೊತ್ತಿರಲ್ಲ, ನಾನು ಸ್ವಲ್ಪ ಹೊತ್ತು. ಒಳ್ಳೆ ಸಪೋರ್ಟ್ ಮಾಡಿ, ಒಳ್ಳೆ ಮಾತಾಡಿ, ಕೆಟ್ಟ ಕಮೆಂಟ್ ಹಾಕಿದರೆ ಇದೆ ನಿಮಗೆ. ಒಳ್ಳೆ ಸಪೋರ್ಟ್ ಮಾಡಿ, ಒಳ್ಳೆ ಸಪೋರ್ಟ್ ಮಾಡಿ. ಹೌದು, ಒಗಟು ಕೇಳ್ಬೋದಿತ್ತಲ್ಲ ನೂರು ಲಡ್ಡು ಅವರು, ಇದ್ದೀರಾ? ಮತ್ತೆ ಹೋಯ್ತು. ಇಲ್ಲ, ನೆಟ್ವರ್ಕ್ ಉಂಟು, ನೆಟ್ವರ್ಕ್ ಬರ್ತಿಲ್ವಾ? ಇದ್ದೇನೆ 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 ಇದ್ದೇನೆ. ನೀವು ಮೆಸೇಜ್ ಹಾಕ್ತಿದ್ರಿ, ನಾನು ನನಗೇನೆ ಕಾಣ್ತಿರ್ಲಿಲ್ಲ. ಕೇಳ್ತದಾ ನೂರು ಲಡ್ಡು ಅವ್ರಿಗೆ? ಕೇಳ್ತಿದೆಯಾ? ನೂರು ಇದ್ದೀರಾ? ನೂರು ಕೇಳ್ತಿದೆಯಾ? ನೂರವರೇ ಕೇಳ್ತದಾ? ಕೇಳ್ತದಾ? ನಾನು ಕೇಳ್ತೇನೆ, ಹೇಳ್ತೀರಾ? ಕೇಳ್ತದೆ ನಾನು ಮಾತಾಡಿದ್ದು?
ಕೇಳ್ತದ? ಕೇಳುತ್ತಾ? ನಾನೊಂದು 4 ಒಗಟು ಕೇಳ್ತೇನೆ, ಆನ್ಸರ್ ಮಾಡ್ತೀರಾ? ಆನ್ಸರ್ ಮಾಡ್ತೀರಾ? ಒಗಟಿಗೆ ಆನ್ಸರ್ ಮಾಡ್ತೀರಾ? ಗೂಡಿನಲ್ಲಿನ ಪಕ್ಷಿ ನಾಡೆಲ್ಲ ನೋಡುತ್ತದೆ. ಗೂಡಿನಲ್ಲಿದ್ದ ಪಕ್ಷಿ ನಾಡೆಲ್ಲ ನೋಡುತ್ತದೆ. ಎಂತ? ನೂರ್ ಲಡ್ಡು ಅವರೇ, ನನ್ನ ಒಗಟಿಗೆ ಆನ್ಸರ್ ಮಾಡಿ. ಕಣ್ಣು, ಹೌದು, ಕರೆಕ್ಟ್. ಕಾಸಿನ ಕುದುರೆಗೆ ಬಾಲದ ಲಗಾಮು. ಕಾಸಿನ ಕುದುರೆಗೆ ಬಾಲದ ಲಗಾಮು. ಹಾ, ಕಣ್ಣು, ಅದು ಕರೆಕ್ಟ್. ಎರಡನೇ ಒಗಟು, ಕಾಸಿನ ಕುದುರೆಗೆ ಬಾಲದ ಲಗಾಮು. ಎರಡನೇ ಒಗಟಿಗೆ ಆನ್ಸರ್ ಮಾಡಿ. ಮೂಗುತಿ ತಪ್ಪು ಅಲ್ಲ. ಕಾಸಿನ ಕುದುರೆಗೆ ಬಾಲದ ಲಗಾಮು. ಮೂಗುತಿ ಅಲ್ಲ. ತಪ್ಪುತ್ತರ. ಕಾಸಿನ ಕುದುರೆಗೆ ಬಾಲದ ಲಗಾಮು. ಐಡಿಯಲ್ಲಿದ್ದವರು ಕೂಡ ಆನ್ಸರ್ ಮಾಡ್ಬೋದು. ಎಂತ ಗೊತ್ತಿಲ್ವಾ? ಹೇಳಬೇಕಾ? ಕಾಸಿನ ಕುದುರೆಗೆ ಬಾಲದ ಲಗಾಮು. ಗೊತ್ತಿಲ್ವಾ? ಯಾರಾದರೂ ಹೇಳ್ತೀರಾ? ಹೇಳೋದಿದ್ರೆ ಹೇಳಿ. ಯೋಚನೆ ಮಾಡಬೇಕು. ನೀವು ಯೋಚನೆ ಮಾಡುವಾಗ ನಾಳೆ ಆಗ್ತದಂತ. ಹೇಳಿ ಹೇಳಿ. ಗೊತ್ತಿಲ್ವಾ? ನಾನು ಹೇಳ? ನೂರು ಲಡ್ಡು ಅವರೇ, ನಾನು ಹೇಳ? ಎಲ್ಲ ಹೋದ್ರಾ? ಎಂತ ಸುಳಿವು ಕೊಡುದು ನಿಮಗೆ? ಬಟ್ಟೆಗೆ ಎಂತ ಮಾಡುವ? ಬಟ್ಟೆಗೆ ಬೇಕಾಗುತ್ತೆ. ಬಟ್ಟೆಗೆ ಬೇಕಾಗುತ್ತೆ. ಕಾಸಿನ ಕುದುರೆಗೆ ಬಾಲದ ಲಗಾಮು. ರವೀಂದ್ರಣ್ಣ ಮತ್ತೆ ಬಂದರು. ರವೀಂದ್ರಣ್ಣ ಆನ್ಸರ್ ಗೊತ್ತಾ? ಸುರೇಶ್ ಅಣ್ಣ ಬಂದರು. ಹಾಯ್ ಸುರೇಶ್ ಅಣ್ಣ, ಹೇಗಿದ್ದೀರಿ? ಕಾಸಿನ ಕುದುರೆಗೆ ಬಾಲದ ಲಗಾಮು. ಸಾಬೂನ ನಿಮ್ಮಂಡೆ. ಬರ್ಸ ಮುಗಿನ ರವೀಂದ್ರಣ್ಣ. ಇನ್ನೊಂದು ಸುರೇಶ್ ಅಣ್ಣ, ಒಂದೇ ಹೇಳಿದ್ರಿ, ಇನ್ನೊಂದು ಅದರೊಟ್ಟಿಗೆ ಇನ್ನೊಂದು ಉಂಟಲ್ಲ ಸುರೇಶ್ ಅಣ್ಣ. ಕರೆಕ್ಟ್. ಎಲೆ ಇಲ್ಲ, ಸುಣ್ಣ ಇಲ್ಲ, ಬಣ್ಣವಿಲ್ಲ, ತುಟಿ ಕೆಂಪಾಗಿದೆ, ಮಳೆ ಇಲ್ಲ, ಬೆಲೆ ಇಲ್ಲ, ಮೈ ಹಸಿರಾಗಿದೆ. ಏನದು? ಸೂಜಿ ಚಿಕಿತ್ಸೆ ಮಾಡ್ಕೊಂಡು ಬಂದೆ ಎಂದು ವಿನಂತಿ.
ದಾರ ಕರೆಕ್ಟ್ ರವೀಂದ್ರಣ್ಣ. 100 ಲಡ್ಡು ಅವರಿಗೆ ಹಾಯ್ ಅಂತ ಹೇಳ್ತಿದ್ದಾರೆ ಹೆಸರಸಣ್ಣ. ಎಲೆ ಇಲ್ಲ, ಎಲೆ ಇಲ್ಲ, ಸುಣ್ಣ ಇಲ್ಲ, ಬಣ್ಣವಿಲ್ಲ, ತುಟಿ ಕೆಂಪಾಗಿದೆ, ಮಳೆ ಇಲ್ಲ, ಬೆಳೆ ಇಲ್ಲ, ಮೈ ಹಸಿರಾಗಿದೆ. ಏನದು? ನಾಲಿಗೆ ಅಲ್ಲ. ಶ್ರೀಶಣ್ಣ ನಿಮಗೆ ಗೊತ್ತಲ್ಲ ಆನ್ಸರ್? ಶ್ರೀಶಣ್ಣ ಆನ್ಸರ್ ಮಾಡಿ. ಮೆಣಸು ಅಲ್ಲ, ತಪ್ಪು. ಎಲೆ ಇಲ್ಲ, ಸುಣ್ಣ ಇಲ್ಲ, ಬಣ್ಣವಿಲ್ಲ, ತುಟಿ ಕೆಂಪಾಗಿದೆ, ಮಳೆ ಇಲ್ಲ, ಬೆಳೆ ಇಲ್ಲ, ಮೈ ಹಸಿರಾಗಿದೆ. ಮೆಣಸು ಅಲ್ಲ. 100 ಅವರಲ್ಲ. ಮೂಲಂಗಿ ಉಪಯೋಗಗಳು. ನಿಮ್ಮ ಮಂಡೆ ನಾನು ಕೇಳಿದ್ದಕ್ಕೆ ಆನ್ಸರ್ ಮಾಡೋದಿಲ್ಲ. ಮೂಲಂಗಿ ಉಪಯೋಗಗಳು ಏನೇನೇನೆಲ್ಲ ಹೇಳ್ತೀರಲ್ಲ. ಮತ್ತೆ ಒಗ್ಗಟ್ಟು ಹೇಳ್ಬೇಕಂತ ನಮ್ಮ ತಲೆಗೆ ಒಂದೊಂದು ಕೊಡಬೇಕು. ನನಗೆ ಹೇಳಿದ್ದಕ್ಕೆ ಒಂದು ಆನ್ಸರ್ ಮಾಡಿ, ಮತ್ತೆ ನೀವು ಕೇಳಿ. ಚಾಪರ್ದು ಬರ್ಪೆ ಮರ. ಓಕೆ, ಚಾಪರ್ದು ಬರ್ಪೆ. ಶ್ರೀಶಣ್ಣ. ಗೋಪಾಲಕೃಷ್ಣ ಅವರು ಮತ್ತೆ ಬಂದರು. ನಾನು ಹೇಳಿದ್ದಕ್ಕೆ ಆನ್ಸರ್ ಮಾಡಿ 100 ಲಡ್ಡು ಅವರೇ. ಮತ್ತೆ ನೀವು ಕೇಳಿ ಆಯ್ತಾ. ಎಲೆ ಇಲ್ಲ, ಸುಣ್ಣ ಇಲ್ಲ, ಬಣ್ಣವಿಲ್ಲ, ತುಟಿ ಕೆಂಪಾಗಿದೆ, ಮಳೆ ಇಲ್ಲ, ಬೆಳೆ ಇಲ್ಲ, ಮೈ ಹಸಿರಾಗಿದೆ. ನಾನು ಯಾರು? ಲೈಕ್ ಡನ್. ಥ್ಯಾಂಕ್ ಯು ಗೋಪಾಲಕೃಷ್ಣ. ನೂರು ಬಾಯಿ ಅಂತ ಹೇಳ್ತಿದ್ದಾರೆ. ಇನ್ನೊಂದು ಸಲ ಕೇಳಿ, ನಿಮ್ಮ ತಲೆಗೊಂದು ಕೊಡ್ತೇನೆ ಈಗ ಆಯಿತಾ. ಎಲೆ ಅಡಿಕೆ ಅಲ್ಲ. ಬ್ಯಾಂಕ್ ಲೋನ್. ಅದೆಂತ ಬ್ಯಾಂಕ್ ಲೋನು? ಚಿರು. ಹಾಯ್ ಚಿರು, ಹೇಗಿದ್ದೀರಾ? ಹೇಗೆ ಕುಡಿದ್ರಾ? ಸುರೇಶಣ್ಣ ನಾನಲ್ಲ, ನಾನು ಹಸಿರಿದ್ದೇನಾ? ಇಲ್ವಾ? ನಾನೊಂದು ಇದು ಒಗಟು ಕೇಳಿದ್ದೆ, ಆನ್ಸರ್ ಮಾಡಿ ಚಿರು ಅವರೇ. ಎಲೆ ಇಲ್ಲ, ಸುಣ್ಣ ಇಲ್ಲ, ಬಣ್ಣವಿಲ್ಲ, ತುಟಿ ಕೆಂಪಾಗಿದೆ, ಮಳೆ ಇಲ್ಲ, ಬೆಳೆ ಇಲ್ಲ, ಮೈ ಹಸಿರಾಗಿದೆ. ಏನದು ಗೊತ್ತಾ? ಗೊತ್ತಿದ್ದವರು ಆನ್ಸರ್ ಮಾಡಿ ಆಯಿತಾ. ರವೀಂದ್ರಣ್ಣನನ್ನು ಒಗಟು ಕೇಳಿ ಓಡಿ ಹೋದ್ರೆ ಆಯಿತಾ. ಬ್ಯಾಂಕ್ ಲೋನ್. ಅಯ್ಯಪ್ಪ ದೇವರೇ. ಬೇಗ ಬೇಗ ಆನ್ಸರ್ ಮಾಡಿ, ಆನ್ಸರ್ ಮಾಡಿ, ಆನ್ಸರ್ ಮಾಡಿ. ನಾನು ಚಾರ್ಜರ್ ಇಟ್ಕೊಂಡು. ರವಿ ಅವರು ಬಂದರು. ಹಾಯ್ ರವಿ ಬ್ರದರ್, ಹೇಗಿದ್ದೀರಿ? ಬ್ಯಾಂಕ್ ಲೋನ್ ಕೊಡಿ ಪ್ಲೀಸ್, ವರ್ಷಕ್ಕೆ ಬಡ್ಡಿ ಕಟ್ತೀನಿ ನಾನು. ಹೌದಾ? 100 ಲಡ್ಡು ಅವರಿಗೆ ಬ್ಯಾಂಕ್ ಲೋನ್ ಕೊಡಬೇಕಂತೆ, ಕೊಡಿ ಆಯಿತಾ. ನಾನು ಕೇಳಿದ ಒಗಟಿಗೆ ಆನ್ಸರ್ ಇಲ್ಲ ಮಾರೆ. ಇವ್ರು ಎಂತೆಂತ ಮಾತಾಡ್ತಾರೆ. 50,000 ಸಾಲ ಕೊಡಿ ಅಂತೆ.
ಗಿಳಿ ಗಿಳಿ ಆಯ್ತಾ, ಅದಕ್ಕೆ ಆನ್ಸರ್ ಗಿಳಿ. ಪ್ರಶಾಂತ್ ಅಣ್ಣ, ಹಾಯ್ ಪ್ರಶಾಂತ್ ಅಣ್ಣ. ಚಾರ್ಜರ್ ಹೌದು ಗಿಳಿ. ಶಕ್ತಿ ನಾನು ಲೈವ್ ಎಂಡ್ ಮಾಡ್ತಾ ಆಯಿತಾ, ನಾಳೆ ಸಿಗ್ತೀನಿ ಓಕೆನಾ? ನಾಳೆ ಸಿಗ್ತೀನಿ. ಹಾಂ ಸಿಕ್ಕಿತು. ನನ್ನ ಚಾರ್ಜರ್ ಬಿಸಾಡಿ ಹೋಗಿತ್ತು, ಸಿಕ್ಕಿತಾಯ್ತಾ. ಮೆಸೇಜ್ ಸ್ಕಿಪ್ ಯಾವುದು ಸಾಲದ್ದಾ? ಓಕೆನಾ? ಯಾರ ಮಂಡೆ? ಸುರೇಶಣ್ಣ, ನನ್ನ ಮಂಡೆ. ಓಕೆ ಮುದ್ದು ಹೊಲೆ. ನಾಪತ್ತೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಬಿಐ ಅಧಿಕಾರಿಗಳು ತಿಳಿಸಿದ್ದಾರೆ ಎಂದು ವಿನಂತಿ ಮೇರೆಗೆ ರಾಜ್ಯ ಸರ್ಕಾರ ನಿರ್ಧರಿಸಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಹೋಗುವ ಸಮಯ ಬಂದಿದೆ. ಹೌದು ಶ್ರೀಶಣ್ಣ ಆನ್ ಬ್ಯುಸಿ. ಓಕೆ, ಆಫೀಸು ಹಾಸ್ಪಿಟಲ್ ಥರ ಇದೆ. ಅಯ್ಯೋ ನಿಮ್ಮ ತಲೆ ಮಾಡಿ. NH ಚಾನಲ್ಗೆ ಸಪೋರ್ಟ್ ಮಲ್ಪಲೆ ನೂರವರೇ ಪ್ರಶಾಂತ್ ಅಣ್ಣನ ಚಾನಲ್ಗೆ ಸಪೋರ್ಟ್ ಮಾಡಿ. ಓ ಮೋಡ ಉಂಟು ಮಾರೆ. ರಾಹುಲ್ ಅಣ್ಣ ಮತ್ತೆ ಬಂದು. ರಾಹುಲ್ ಅಣ್ಣನ ಆಗಮನವಾಗಿದೆ. SRS ಹಾಯ್ ಅಂತ ರಾಹುಲ್ ಅಣ್ಣ ಹೇಳ್ತಿದ್ದಾರೆ. ಲೈಕ್ ಡನ್. ಥ್ಯಾಂಕ್ ಯು ರಾಹುಲ್ ಅಣ್ಣ. ರಾಹುಲ್ ಬ್ರೋ ನಮಸ್ತೆ ಅಂತ ಸುರೇಶ್ ಅಣ್ಣ ಹೇಳ್ತಿದ್ದಾರೆ. ಮುದ್ದು ಹುಲಿ ನಿಜ. ಹೌದಾ ಪ್ರಶಾಂತ್ ಬ್ರೋ ಹಾಯ್ ರಾಹುಲ್ ಅಣ್ಣ ಹೇಳ್ತಿದ್ದಾರೆ. ಎಲ್ಲಿ ನಜ್ಜರ್ ರಾಹುಲ್ ಅಣ್ಣ. ನಾನು ಆಫೀಸಿದ್ದು ಬಿದಾಯ ಬರ್ತದೆ. ಎಂಕ ಸಾಲ ಕೊರ್ ಪೂಜಾರ ಸಾಲನ ಯಾನ್ ಬ್ಯಾಂಕ್ ಹಿಡಿದ್ದಿ ಪ್ರಶಾಂತ್ ಅಣ್ಣ. ರಾಹುಲ್ ಅಣ್ಣ ದಾದಾಣ ಗೊತ್ತಣ್ಣ ಯಾ ಪಾತ್ರಕ್ಕೆ ಏನೊಂದು ಕೂತಿದ್ದ ಐಕ್ ಯಾನಕ ಲೈವ್ ಎಂಡ್ ಮಾಡ್ದ. ಈ ರಡ್ಡು ಸರಿ ಲೈವ್ ಮಾಡ್ತಾನೆ ಕಿಂಚ ಬಂದಲ್ಲ ಅದಕ್ಕೆ ಆನ್ ಬಿಸಿ. ಓಕೆ ಸುರೇಶ್ ಅಣ್ಣ. ಹಾಯ್ ರಾಹುಲ್ ಅಣ್ಣ. ಪ್ರಶಾಂತ್ ಅಣ್ಣ ಹೇಳ್ತಿದ್ದಾರೆ. ಮುದ್ದು ಎಲಿ ಹುಲಿ ಅಣ್ಣ. ಹೋಗಿ ರಾಹುಲ್ ಅಣ್ಣ ಕೋಪ. ಓಕೆ ಮುದ್ದು ಬಾಯ್ ಆಮೇಲೆ. ಓಕೆ 100 ಲಡ್ಡು ಅವ್ರಿ. ಸಂದೀಪ್ ಬ್ರದರ್ ಮತ್ತೆ ಬಂದರು. ಹಾಯ್ ಸಂದೀಪ್ ಬ್ರದರ್. ಇತ್ತಾಂಡಲ್ಲ ಚಾಪರ್ದು ಬರ್ತಾರ. ಐವಲ್ಲಜ್ಜಿ 100 ಲಜ್ಜಿ ರಾಹುಲ್ ಅಣ್ಣ. ಗುಡ್ ನೈಟ್ 100 ಲಡ್ಡು. ನಾಗರಾಜಣ್ಣ ಹಾಯ್ ನಾಗರಾಜಣ್ಣ. ಶಾಪರಿಯರ ಸಂದೀಪ್ ಅಣ್ಣ ಹಾಯ್ ಪನಂದುಳ್ಳೇರು. ರಾಹುಲ್ ಅಣ್ಣೆ ಕಾಫಿ ಅಂಡ ಕಾಫಿಜ್ಜಿ ಯಾನಿತ್ತ ಪಿದಣ್ಣಿ ಎನ್ನ ಚಾರ್ಜರ್ ಒಂದು ತಗದ್ಬೋದಿತ್ತು ಇತ್ತ ತಿಕ್ಕಡು ಚಾರ್ಜರ್ ನಾಡೊಂದು ಪೋಯಿನಿ ನನ್ನ ಮುದ್ದು ತಂಗಿ. ಹೌದಾ ರಾಹುಲ್ ಅಣ್ಣ. ಎಂಡ್ ಮಾಡಿ ಇಲ್ಲಿ ನೋಡಿ ಮೋಡ ನೋಡಿ ನಮ್ಮದು ಆಕಾಶ ನೋಡಿ ಆಯ್ತು.
ನಾಗರಾಜಣ್ಣ ಹಾಯ್ ಬ್ರೋ ಅಂತ ಸಂದೀಪ್ ಅಣ್ಣ ಹೇಳ್ತಿದ್ದಾರೆ. ನಾಗರಾಜಣ್ಣ ಹಾಯ್ ಅಂತ ರಾಹುಲ್ ಅಣ್ಣ ಹೇಳ್ತಿದ್ದಾರೆ. ಒಂದಿಯರು ವಾವ ವೇಸ್ಟ್ ಹೊಡ್ಬಿಡು ಬರ್ತಾರೆ ಗೊತ್ತಾ ಖುಷಿ. ಬರ್ಸ ಮುಗ್ಗಿಡು ಅಲ್ಲ ನೀರು పోతుంది ನೆಟೆ ಬಿ ಸಿ ರೋಡ್ ಮಳೆ ಓಕೆ. ಹಾಂ ಬಿ ಸಿ ರೋಡಾ? ಹೌದು, ಈಗ ರಾಹುಲ್ ಅಣ್ಣನೇ ಕೈಡ್ ಮಲ್ತೊಂದು ಬರ್ಪುಂಡು ಮಾರು. ರಾಹುಲ್ ಅಣ್ಣ ಏತು ನೀರ್ನೆಲ್ಲ ಹಾಕ್ಲಿಕ್ಕೆ ಬುದ್ಧಿ ರಾಹುಲ್ ಅಣ್ಣನ ಪಾತೆರನಿಗೆ ಈನುಜಿ ಬರ್ಸ ಕಮ್ಮಿ ಆಂಡ ಸಂದೀಪ್ ಬ್ರದರ್ ತುಲೆ ಬಾನ ತುಲೆ ಎಂಚೊಂಡಿಂದ ತೂವರನೆ ಖುಷಿ ಆಪುಂಡು ತುಲೆ. ಉಗ್ರ ರೂಪವನ್ನು ತಾಳಿದ್ದಾರೆ ರಾಹುಲ್ ಅಣ್ಣ. ಹಾಯ್ ಆಲ್ ಅಂತ ನಾಗರಾಜಣ್ಣ ಹೇಳ್ತಿದ್ದಾರೆ. ಹುಷಾರು ಈತ್ ಬರ್ಸತ್ತೆ ನನವಂತ ಒಂದು ಬರ್ಸ ಬರ್ಬೋದು ಜೋ ಬರ್ಸ ಬಂದಾಗ ಬಾರಿ ಬಂಗೋಂಡು ಎಲ್ಲರಿಗೂ ಕೊಡೆ ಬರ್ತಾವ ನೋಡಂತು. ಅವನು ಯಾರು ರಾಹುಲ್ ಅಣ್ಣ? ಅಮಾವಾಸ್ಯೆ ಮಗ ಅವರು ಅಮಾವಾಸ್ಯೆಯಲ್ಲಿ ಹುಟ್ಟಿದ್ದಂತ ಅಂದೇ ತುಲೆ ಇತ್ತದಲ್ಲೇ ಸೂರ್ಯದೇವರು ಬತ್ತೇರು ಹೆಣ್ಣು ಮಾಡಬೇಕಾ? ಇಲ್ಲಿ ಇವರು ರಾಹುಲ್ ಅಣ್ಣ ಎಲ್ಲ ಇದ್ದಾರಲ್ಲ ಮಾತಾಡುವ ಇದ್ದಾರಲ್ಲ ಕೆಲ ಮಂದಿ. ಸಂದೀಪ್ ಬ್ರದರ್ ಇದ್ದಾರೆ, ಅವ್ರ ಹತ್ರ ಎಲ್ಲ ಯಪ್ಪ ದೇವ್ರ. ರಾಹುಲ್ ಅಣ್ಣ ಪೂರ ಹಿರಿಗೆ ಬಿಟ್ಟು ಅನ್ನೋದು ರಾಹುಲ್ ಅಣ್ಣ ಒಳ್ಳೆ ಪನ್ನಂದಿದ್ದೇರು ಎಪ್ಪಲೆ ಹೌದು, ತಂಗಿಯ ಲೈವ್ ಬಿಟ್ಟು ಹೋಗ್ಲಿಕ್ಕೆ ಆಗುತ್ತಾ ರಾಹುಲ್ ಅಣ್ಣ? ಅದು ಏನಾದರೂ ಮೆಚ್ಚುವ ಮಾತಾ? ದೇವರು ಕೂಡ ಮೆಚ್ಚಲ್ಲ ತಂಗಿಯ ಲೈವ್ ಬಿಟ್ಟು ಹೋದ್ರೆ. ದೇವರು ಕೋಪಗೊಂಡು ನಿಮಗೆ ಶಾಪ ಕೊಡ್ತಾರೆ ಗೊತ್ತಾ. ಅಮಾವಾಸ್ಯೆ ದಿನ ಕರ್ಕೊಂಡು ಬನ್ನಿ. ಇವತ್ತು ಸಂಜೆ ಕರೆಸ್ತಾರೆ ಆಯಿತಾ ನೂರು ಲಡ್ಡು ಅವರೇ. ಇವತ್ತು 8:30ಗೆ ಲೈವ್ ಉಂಟಲ್ಲ ರಾಹುಲ್ ಅಣ್ಣಂದು, ಆ ಲೈವ್ಗೆ ಕರೆಸ್ತಾರೆ ಆಯಿತಾ. ಇವತ್ತು ಅಮಾವಾಸ್ಯೆನ ಹುಣ್ಣಿಮೆನ ಗೊತ್ತಿಲ್ಲ, ಆದರೆ ಇವತ್ತು ಉಂಟು ಅವರಿಗೆ. ವಾವ್ ಸೂಪರ್ ಲೈವ್, ಹೌದಲ್ಲ ಸೂಪರ್ ಉಂಟು. ನನಗೆ ಆಕಾಶ ನೋಡಲಿಕ್ಕೆ ಖುಷಿ ಆಗ್ತದೆ, ವಾತಾವರಣ ಚೆಂದ ಉಂಟು ನೋಡಿ. ಮಳೆ ಬಂದು ಖುಷಿ ಆಗ್ತಾ ಉಂಟು ಮನೆಗೆ ಹೋಗ್ಲಿಕ್ಕೆ. ಓಕೆ ನಾಗರಾಜಣ್ಣ ಬಾಯ್, ಥ್ಯಾಂಕ್ ಯು. ಇವತ್ತು ರಾಹುಲ್ ಅಣ್ಣ ಪೂಜೆ ಮಾಡ್ತಾರೆ ಸಂಜೆ, ಎಲ್ಲರೂ ಪ್ರಸಾದ ತಗೊಂಡು ಹೋಗಿ ಆಯ್ತು. ಲಕ್ಷ್ಮೀ ಸಿಸ್ ಬಂದರು. ಹಾಯ್ ಲಕ್ಷ್ಮೀ ಸಿಸ್, ಹೇಗಿದ್ದೀರಿ? ಟೀ ಕುಡಿದ್ರಾ? ಎಂತ ತಿಂಡಿ ಇತ್ತು? ಕಿರಣ್ ಮಂಗಳೂರು ಒಲ್ಪದೇರಿಯ ಒಂದು ಕಾರ್ಕಳ ಇರು ಮಂಗಳೂರತ್ತೆ ಚಾಪರಿಯರ ಎಂಚೋಲ್ಲರ್ ಅದೇ ತಿಂಡಿ ಇತ್ತು. ನಾಗರಾಜ್ ಬ್ರೋ ಹಾಯ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. 100 ಲಡ್ಡು ಅವರೇ ಥ್ಯಾಂಕ್ ಯು. ರವೀಂದ್ರಣ್ಣೆ ರಾಹುಲ್ ಅಣ್ಣನ ಕುಡಂಜಿ ಐಡಿ ಬಂದಾಗ ಬಲ್ತನು ರವೀಂದ್ರಣ್ಣ ಪೋಡಿಗೆ ಅಣ್ಣ ಅಂತ. ಕಿರಣ್ ಬ್ರೋ ಹಾಯ್ ಅಂತ ಹೇಳ್ತಿದ್ದಾರೆ ರಾಹುಲ್ ಅಣ್ಣ. ನಾಗರಾಜ್ ಅಣ್ಣ ಬಾಯ್ ಆಲ್ ಅಂತ ಹೇಳ್ತಿದ್ದಾರೆ. ಚೆನ್ನಾಗಿದ್ದೀವಿ ಅಕ್ಕ ನೀವು? ನಾನು ಕೂಡ ಚೆನ್ನಾಗಿದ್ದೇನೆ. ಚಾಂಡೆ ದಾದು ತಿಂಡಿ ಇತ್ತಳೆ ಕಿರಣ್ ಬ್ರದರ್. ಅಂಚನೆ ಲೈವ್ಗೆ ಲೈಕ್ ಕೊಡ್ತು ಜರಡ ಲೈಕ್ ಕೊರ್ಲೆ ಅಂಚನೆ ಎಂಕಲ್ನ ಒಂದು ತುಲೆ ಬರ್ಸ ಬತ್ತದ ವಾತಾವರಣ ತುಲೆ ಎಂಚೊಂಡಿಂದ ಇಜ್ಜಿ ಆನೀತುಜಿ ಗೊತ್ತುಂಡ ರವೀಂದ್ರಣ್ಣ ರಾಹುಲ್ ಅಣ್ಣನ
ಫೇಕ್ ಐ ಡಿ ಬತ್ತನದು ಇರು ಎಸ್ಕೇಪ್ ಆಯ್ತು ಇರೇ ಪೋಡಿ ಕಾಣತ್ತೆ. ಮ್ಯಾಂಗ್ಳೂರ್ ಲ್ಯಾಂಗ್ವೇಜ್ ಇಲ್ಲಿ ಕೊಡಿ ಅಕ್ಕ ನಮಗೂ ಸಹ. ಹೌದಾ, ನಿಮಗೆ ಹೇಗೆ ಕಳಿಸೋದು? ಪಾರ್ಸೆಲ್ ಮಾಡಲಾ ಅಕ್ಕ? ಸ್ವಲ್ಪ ಉಂಡು ಐ ಡಿ ಅವು ದೆತ್ತೇರು ರಾಹುಲ್ ಅಣ್ಣನೇ ದೆತ್ತೇರು ಅವ ಐ ಡಿನ. ರಾಹುಲ್ ಅಣ್ಣ ಕಾಫಿ ಆಯ್ತಾ ಅಂತ ಕೇಳ್ತಿದ್ದಾರೆ. ಲಕ್ಷ್ಮೀ ಸಿಸ್, ನೀವೇನು ಸಿಸ್ಟರ್ ಯಾವಾಗಲೂ ನೋಡಿದ್ದು? ನಾನು ಮನೆಗೆ ಹೋಗ್ತಿದ್ದೇನೆ. ನಾನು ಆಗೊಮ್ಮೆ ಲೈವ್ ಮಾಡಿದ್ದೆ ಚಂದು ಬ್ರದರ್, ನೀವು ಬಂದಿಲ್ಲ. ಆಗ ಒಂದು ಕಡೆ ನೆಲೆ ಆಗಿತ್ತು, ಈಗ ಹೋಗ್ತಾ ಇದ್ದೇನೆ ಮನೆಗೆ. ರವೀಂದ್ರ ಅಣ್ಣ ಇನಿ ಲೈವ್ ಮುಗಿಪುಜಿ ಅಂತ ರಾಹುಲ್ ಅಣ್ಣ ಹೇಳ್ತಿದ್ದಾರೆ. ಫೇಕ್ ಐ ಡಿ ಉಂಡಾ ಅಂದ ರವೀಂದ್ರ ಅಣ್ಣ? ಫೇಕ್ ಐ ಡಿ ಉಂಡು. ರವಿ ಅಣ್ಣ ಬಾಯ್ ಅಂತ ಹೇಳ್ತಿದ್ದಾರೆ. ರಾಹುಲ್ ಬ್ರದರ್ ಲೈವ್ಗೆ ಹೋಗಿ ಇಮಿಡಿಯೇಟ್ಲಿ ನಿಮ್ಮದು ಫೇಕ್ ಐ ಡಿ ಇದೆ ಬರ್ಸಗಲ್ಪ ಇತ್ತ ಕಮ್ಮಿ ಆಂಡ ಕಿರಣ್ ಬ್ರದರ್ ಮುದ್ದು ಫೋನ್ ತೂದು ಜಾರ್ದು ಬುರುಚ್ ಯಾ ಬುರ್ಜಿ ರಾಹುಲ್ ಅಣ್ಣ ಲೈವ್ನಲ್ಲಿ ಇಲ್ಲಿ ಕೊಡಿ. ಲೈವ್ನಲ್ಲಿ ಹೇಳಿಕೊಡಿಯಾ? ಲೈವ್ನಲ್ಲಿ ಹೇಗೆ ಹೇಳಿಕೊಡೋದು ರಾಹುಲ್ ಅಣ್ಣ? ಏರ್ ಮಾರೆ 100 ಲಡ್ಡು ಅವರೇ ಥ್ಯಾಂಕ್ ಯು. ಕಿರಣ್ ಬ್ರೋ ಹಾಯ್ ಅಂತ ಹೇಳ್ತಿದ್ದಾರೆ. ನನಗೆ 2 ವರ್ಡ್ಸ್ ಅಷ್ಟೇ ಗೊತ್ತಿರೋದು. ಯಾವುದು ಲಕ್ಷ್ಮೀ ಸಿಸ್? ಎಂಚಲ್ಲರು ಒಣಸಣ್ಣ. ಅಷ್ಟು ಗೊತ್ತಲ್ಲ, ಸಾಕು. ಮುಂದಿನದ್ದು ಪಾಠವನ್ನು ಇಂದು ಸಂಜೆ 8 ಗಂಟೆಗೆ ರಾಹುಲ್ ಅಣ್ಣ ಮಾಡ್ತಾರೆ. ಲಕ್ಷ್ಮೀ ಸಿಸ್ ಅವು ಒಂಜಿ ಪುನಃ ರವೀಂದ್ರ ಅಣ್ಣ ಅಂತ ರಾಹುಲ್ ಅಣ್ಣ ಹೇಳ್ತಾರೆ. ಲತಾ ಲೈವ್ಗೆ ಹೋಗಿ ರಾಹುಲ್ ಅಣ್ಣ ಎಸ್ಕೇಪ್ ಆಯರು. 100 ಲಡ್ಡು ಅವರೇ ಥ್ಯಾಂಕ್ ಯು. ರವೀಂದ್ರ ಅಣ್ಣನ ಆಗ್ತಾ ಇದ್ದಾರೆ. ಹೋಗ್ತೀನಿ ಬ್ರೋ ಅಂತ ಹೇಳ್ತಿದ್ದಾರೆ. ಕಿರಣ್ ಬ್ರದರ್ ಹಾಯ್. ಎಂಚಲ್ಲರ ಚಾ ಪರಿಹಾರ ಗುದ್ದು 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 ವಾಪಸ್ ಗುದ್ದು. ಪಾಷಾಣ ರೋಜಾ ಮುಗೀತಾ? ಓಕೆ ಅಕ್ಕ, ಓಕೆ ಲಕ್ಷ್ಮೀ ಸಿಸ್. ಇದು ಯಾರು ಬಂದದ್ದು? ನನ್ನ ಲೈವ್ಗೆ ಹೊಸಬ್ರ ಎಂಟ್ರಿ ಆಗಿದೆ. ಕೋಕಿಲ್ ಅವರು, ಇನ್ನೊಂದು ಹೆಸರು ಉಂಟು ನಾನು ಹೇಳಲ್ಲ. ಕೋಕಿಲ್ ಅವರೇ ಹಾಯ್. ನಿಮಗೊಂದು ಬ್ಲೂ ಕೊಡುವ ಆಯಿತಾ? ಹಾಯ್ ಅಣ್ಣ, ಟೀ ಕುಡಿದ್ರಾ? ಎಂತ ತಿಂಡಿ ಇತ್ತು? ಕೊಟ್ಯಾನ್ರಿ ಕೂ ಹಾಯ್ ಅಂತ ಕಿರಣ ಬ್ರದರ್ ಹೇಳ್ತಿದ್ದಾರೆ. ಕಾರ್ತಿಕ್ ಅಣ್ಣ, ನಾನು ರೋಜಾ ಇಲ್ಲ 100 ಲಡ್ಡು ಅವ್ರು ನಗ್ತಾ ಇದ್ದಾರೆ. ಫಾರೆಸ್ಟ್ ಲೈವ್ ಹೌದು ಕಿರಣ್. ಅದು ಯಾರು? ಲಾಡಿ ನಮಸ್ಕಾರ. ಕೋಕಿಲ ಅಣ್ಣ ಯಾರದು? ಇದ್ಯಾರು? ಸಿದ್ದರಾಮಯ್ಯ. ಓದಿಯವರೇ ನನ್ನ ಲೈವ್ಗೆ ಸಿದ್ದರಾಮಯ್ಯ ಅವರು ಬಂದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಗಮನವಾಗಿದೆ. ಅವರಿಗೊಂದು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಲಾಡಿ ನಮಸ್ಕಾರ. ಅದು ಯಾರು? ಕೋಕಿಲ ಅಣ್ಣ ಹಾಯ್ ಅಂತ 100 ಲಡ್ಡು ಅವರು ಹೇಳ್ತಿದ್ದಾರೆ. ಲಾಡಿ ಅಲ್ಲ, ಲಡ್ಡು ತಮ್ಮ. ಓ, ಇವರನ್ನು ಕರೆದದ್ದ? ಲಡ್ಡು ತಮ್ಮ. ನಮಸ್ಕಾರ ತಾಯಿ. ನಮಸ್ಕಾರ ಸಿದ್ದರಾಮಯ್ಯ ಅವರೇ. ನಿಮ್ಮದು ಅನ್ನಭಾಗ್ಯ ಮತ್ತು ಕ್ಷೀರಭಾಗ್ಯ ಅದೆಲ್ಲ ಮುಗೀತಾ? ನೀವು ನನ್ನ ಲೈವ್ಗೆ ಬಂದದ್ದಕ್ಕೆ ಖುಷಿ ಆಯಿತು. 100 ಲಡ್ಡು ಅವರೇ ಥ್ಯಾಂಕ್ ಯು. ಹಾಗೆ ಲೈವ್ಗೊಂದು ಲೈಕ್ ಕೊಡಿ ಆಯಿತಾ ಸಿದ್ದರಾಮಯ್ಯ ಅವರೇ. 100 ಪಾಶ ಇಲ್ಲಿ ಸಿಕ್ಕಿಲ್ವ? ಕೋಕಿಲ ಅಣ್ಣ ಕೇಳ್ತಿದ್ದಾರೆ. ಲೈವ್ ಓನರಿದ್ದು ಕಾಫಿ ಆಗಿಲ್ಲ. ಇಲ್ಲಿ ಮಳೆ ಬರ್ತದೆ, ನಾನು ಮನೆಗೆ ಹೋಗ್ತಿದ್ದೇನೆ. ಈಗ ಮತ್ತೆ ಮಳೆ ಬರ್ತುಂಟು ಮಾರೆ, ನಾನು ಒದ್ದೆ ಆಗ್ತೇನಂತ ಸಿದ್ದರಾಮಯ್ಯ ತಿಳಿಸಿದ್ದಾರೆ ಎಂದು ಹೇಳಿದ್ದಾರೆ. ಎಂದು ವಿನಂತಿ ಮೇರೆಗೆ ರಾಜ್ಯ ಸರ್ಕಾರ ನಿರ್ಧರಿಸಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಲೈಕ್ ಕೊಡೋಣ ಅಂತ ಸಿದ್ದರಾಮಯ್ಯ ಅವರು ಹೇಳ್ತಿದ್ದಾರೆ.
ಅಂದಿ ಅವಿ ಬಸ್ ಸ್ಟಾರ್ಟ್ ನಾನೇ ಇಲ್ಲೋಡತ್ತೆ ಆ ಬಿಲ್ಡಿಂಗ್ ಒರ್ತಿ ಹೊರ್ತಿತ್ತನ ಬಾರಿ ಹಂಗ ಇಡ್ಲು ಬಂದು ಬರ್ಪೆ ಬಾಯ್. ಥ್ಯಾಂಕ್ ಯು ನೂರು ಲಡ್ಡು ಅವ್ರಿ. ನೂರು ಲಡ್ಡು ಅವರು ಇದ್ದೀರಾ 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 ಇದ್ದೀರಾದ್ರೆ ಹೇಳಿ, ನಾನು ಎಂಡ್ ಮಾಡ್ತೇನೆ ಲೈವ್. ಒಂದು ಬಾಯಿ ಆದರೂ ಹೇಳಿ ಮಾರೆ. ಸಿದ್ದರಾಮಯ್ಯ ಅವರೇ ಇದ್ದೀರಾ? ಎಲ್ಲರೂ ಒಂದು ಬಾಯಿ ಹೇಳಿ. ಪ್ರೀತಿ ಅಕ್ಕ, ಹಾಯ್ ಪ್ರೀತಿ ಅಕ್ಕ. ಎಲ್ಲ ಹೆಣ್ಣು ಮಲ್ಪ ಒಂದು ನೀರಿತ್ತೆ ಬರ್ಪುಣ್ಣ ಒಂದು ಮೋಸತೆ ಒಡೆ ಬಾಯಿ ಮಂಡ ಯಾನ್ಯ ಕಡ್ದಿಂಚ ಲೈವ್ ಮಲ್ತೆ ಒಂದು 2ನೇ ಸರಿತ ಲೈವ್ ಅವೆ. ಯಾನ್ ಬರ್ತೀನಿ ಚಾ ಪರಿಯಾರ ದಂಧಿ ತಿಂಡಿತ್ತು ಮೂಲು ಬರ್ಸ ಬತ್ತಂಡಿ ಬಲ್ಲ ಬರ್ಸ ತೋಡ್ರು ಪೂರ ನೀರು ಜಾಸ್ತಿ ಅಂడి. ಲೈಕ್ ಕೊರಿಯಾರ ಪಂದೆ ಪ್ರೀತಿ ಅಕ್ಕ. ಅಂದೆ ಜನ ಬೋಡಿತ್ತಂడి ಪ್ರೀತಿ ಅಕ್ಕ ಎಲ್ಲ ಬೈದ್ವಿ ಆತ. ನಾಗರಾಜ್ ನಾಗ ಹಾಯ್, ಹೇಗಿದ್ದೀರಿ? ಟೀ ಕುಡಿದ್ರಾ? ಯಾವ ಊರಿಂದ ಲೈವ್ ನೋಡ್ತಿದ್ದೀರಾ? ಲೈಕ್ ಥ್ಯಾಂಕ್ ಯು ಪ್ರೀತಿ ಅಕ್ಕ. ಬತ್ತುಂಡೆ ಉಂಟೆ ಎಲ್ಲ ಮೀನು ಉಂಡೆ ಅಂತೆ ಜನ ಕಡಪುಡ್ಗ ಎಲ್ಲೋ. ಯಾವ ಊರಿಂದ ಲೈವ್ ನೋಡ್ತಿದ್ದೀರಾ ನಾಗರಾಜ್ ಅವರೇ? ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈವ್ಗೊಂದು ಲೈಕ್ ಕೊಡಿ. ಉಂಡು ಸಿಸ್ ಎಲ್ಲೆಲ್ಲ ಉಂಡೆ ಒಂದ್ಲೆ ಎಲ್ಲ ರವೀಂದ್ರಣ್ಣನ ಒಕ್ಕ 100 ಲಡ್ಡು ಇರತ್ತೆ ಆಕಳೆಂಪುರ ಕಡಪುಡಿಗೆ. ಮೈಸೂರಿಂದ ಲೈವ್ ನೋಡ್ತಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ಟೀ ಕುಡಿದ್ರಾ? ಲೈಕ್ ನಾಗರಾಜ್ ಬ್ರೋ ಹಾಯ್. ಅವರು ಮೈಸೂರು, ಹೌದು ಮೈಸೂರಿಂದಂತೆ. ನಾಗರಾಜ್ ಅವರೇ ಚಾನಲ್ ಉಂಟಾ ನಿಮ್ಮದು? ಚಾನಲ್ ಉಂಟಾ? ಅಂಜಲಿ ಸಿಸ್ ಹಾಯ್, ಹೇಗಿದ್ದೀರಾ? ಟೀ ಕುಡಿದ್ರಾ? ಎಂತ ತಿಂಡಿ ಇತ್ತು? ಯಾನಿಲ್ಲ ಬಂದಿಲ್ಲ ಪ್ರೀತಿ ಅಕ್ಕ. ಲೈಕ್ ಡನ್, ಥ್ಯಾಂಕ್ ಯು ಸಿಸ್. ಟೀ ಕುಡಿದ್ರಾ? ಯಾವ ಊರಿಂದ ಲೈವ್ ನೋಡ್ತಿದ್ದೀರಾ? ಅಂಜಲಿ ಸಿಸ್. ಹಾಗೆ ನನ್ನ ಚಾನಲ್ಗೆ ಯಾರು ಕನೆಕ್ಟ್ ಆಗಲಿಲ್ಲ, ಕನೆಕ್ಟ್ ಆಗಿ. ನೈಸ್, ಥ್ಯಾಂಕ್ ಯು ನಾಗರಾಜ್ ಬ್ರದರ್. ಓ ಇರ್ ತುಳುತಾರಾ ಆಂಡು ಎನ್ನ ಆತುಜ್ಜಿ ಯಾನಿಲ್ಲ ಪೋಂದುಲ್ಲ. ಅಂಜಲಿ ಸಿಸ್, ಪ್ರೀತಿ ಸಿಸ್ ಹಾಯ್ ಪನಂದುಲ್ಲೆ ರವೀಂದ್ರಣ್ಣ. ಟೀ ಆಗಿಲ್ಲ ನಾಗರಾಜ್ ಬ್ರದರ್, ನಿಮ್ದಾಯ್ತಾ? ಮುಲ್ಪಲ ಬರ್ಪುಂಡು ಒಂದು ಬಜ್ಜಿ ಅಟ್ಟುಗು ಪಾಡಿಯ ನುಂಗುದು ಅಂದೆ ಪ್ರೀತಿ ಅಕ್ಕ ಬರ್ಪುಣದುಲೆ ಬೈಜ್ಜ ಅಂಚಿ. ಲೈಕ್ ಕೊಡಿ, ಕಮೆಂಟ್ ಮಾಡಿ. ಶಾಂತಕ್ಕ ಹಾಯ್ ಶಾಂತಕ್ಕ. ಚಾ ಪರಿಯಾರ ಅಂದ ಅಕ್ಕ ಅನ್ನಂದು. ಶಾಂತ ಸಿಸ್ ಹಾಯ್ ಪನೊಂದಿಲ್ಲ ರವೀಂದ್ರಣ್ಣೆ. ಹಾಯ್ ರವೀಂದ್ರ ಬ್ರೋ. ಪರಿಹಾರ ಬಯ್ಯದ ಅಂತ ಪ್ರೀತಿ ಅಕ್ಕಕ್ಕೆ ಏನೊಂದಿಲ್ಲೇರ. ಹಾಯ್ ಪ್ರೀತಿ ಸಿಸ್. ಶಾಂತಕ್ಕ ಪನೊಂದಿಲ್ಲೇರು ಯಾನಿಲ್ಲ ಒಂದು ಸಿಸ್ ಚಾಲಿಬುದು ಚಾಚಿ ಪನೊಂದಿಲ್ಲ ಪ್ರೀತಿ ಅಕ್ಕ. ಹಾಯ್ ರವೀಂದ್ರ ಬ್ರೋ. ಶಾಂತಕ್ಕ ಪನೊಂದಿಲ್ಲೇರು. ನಿಮ್ಮದು ಟೀ ಆಯಿತಾ? ಇಲ್ಲ ನಂದು ಟೀ ಆಗಿಲ್ಲ, ಮನೆಗೆ ಹೋಗ್ತಿದ್ದೇನೆ. ಕಾವ್ಯ ಅಕ್ಕ ಬಂದರು. ಹಾಯ್ ಕಾವ್ಯ ಅಕ್ಕ.
ಟೀ ಕುಡಿದ್ರಾ? ಎಂಥ ತಿಂಡಿ ಇತ್ತು? ಥ್ಯಾಂಕ್ ಯು ಲೈಕ್ ಕೊಟ್ಟದಕ್ಕೆ. ಸ್ವಾತಕ್ಕ ಮತ್ತೆ ಬಂದರು. ಥ್ಯಾಂಕ್ ಯು ಸ್ವಾತಕ್ಕ. ಯಾನಿಲ್ಲ ಬಂದಿಲ್ಲ ಶಾಂತಕ್ಕ. ಊಟನಾ? ಊಟ ಮಧ್ಯಾಹ್ನ ಆಗಿದೆ ಕಾವ್ಯಕ್ಕ. ನಿಮ್ಮದು? ಲೈಕ್ ಡನ್, ಥ್ಯಾಂಕ್ ಯು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಇಜ್ಜಿ ಶಾಂತಕ್ಕ ಬೈಜ್ಜೇರ್. ಪ್ರೀತಿ ಅಕ್ಕ ಅರಿ ಕಡೆ ಬೇರೆ ಬಿದ್ದಾರ್ದಿರ್ಬೋದು ಬಲ್ಲಿ. ಪ್ರೀತಿ ಅಕ್ಕ ಎಲ್ಲೇ ದೋಸೆ ಮಲ್ದ ಪತಲ್ಲವೇ ಇರ್ನಲ್ಲ ಇವು. ಹಾಯ್ ಕಾವ್ಯ ಅಂತ ಸತೆ ಕೇಳ್ತಿದ್ದಾರೆ. ಮುದ್ದು ಸಿಸ್ ಟೀ ಆಯಿತಾ? ಟೀ ಇಲ್ಲ ಕಾವ್ಯಕ್ಕ, ಮನೆಗೆ ಹೋಗಿ. ಸ್ವತಕ್ಕ ಥ್ಯಾಂಕ್ ಯು. ಗುಡ್ ಫ್ರೆಂಡ್ ಥ್ಯಾಂಕ್ ಯು ನಾಗರಾಜ್ ಬ್ರದರ್. ಥ್ಯಾಂಕ್ ಯು ಸ್ವತಕ್ಕ. ಶಾಂತಕ್ಕ ಥ್ಯಾಂಕ್ ಯು. ಥ್ಯಾಂಕ್ ಯು ನಾಗರಾಜ್ ಬ್ರದರ್. ಶಾಂತಕ್ಕ ಥ್ಯಾಂಕ್ ಯು. ಕಾವ್ಯ ಸ್ವಾತಕ್ಕ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಶಾಂತಕ್ಕ. ಪ್ರೀತಿ ಅಕ್ಕ ಇಡ್ಲಿಯಾ? ಎಲ್ಲ ಮಾತ್ರೆಗಳು ಇಡ್ಲಿ ಬತ್ತಲ್ಲ ಇರ್ನಲ್ಲ ಇವ್ಡು. ಆಯಿತು ಕಾವ್ಯ ಅಂತ ಸ್ವಾತಕ್ಕೆ ಹೇಳ್ತಿದ್ದಾರೆ. ದೊಡ್ಡಪ್ಪ ಹಾಯ್ ದೊಡ್ಡಪ್ಪ. ಟೀ ಕುಡಿದ್ರಾ? ಎಂಥ ತಿಂಡಿ ಇತ್ತು? ಸೂಪರ್ ಸೂಪರ್ ಥ್ಯಾಂಕ್ ಯು ದೊಡ್ಡಪ್ಪ. ಲೈಕ್ ಡನ್, ಥ್ಯಾಂಕ್ ಯು. ದೊಡ್ಡದು ಎಂತ ಕಾವ್ಯಕ್ಕ ದೊಡ್ಡದು? ಕಾವ್ಯ ಹಾಯ್ ಅಂತ ದೊಡ್ಡಪ್ಪ ಹೇಳ್ತಿದ್ದಾರೆ. ಇನ್ನೂ ಇದ್ದೀರ ನೀವು? ನಾನು ಹೋದರೆ ಖುಷಿನಾ ನೂರು ಲಡ್ಡು ಅವರೇ? ದೊಡ್ಡಪ್ಪ ಅಂತ ಆಳ್ತಾ ಇದ್ದಾರೆ ನೂರು ಲಡ್ಡು ಅವರು. 100 ಅವರು ಅಂತ ಕಾವ್ಯಕ್ಕನ ಹಾಕ್ತಿರ್ತಾರೆ. 100 ಅಂತ ದೊಡ್ಡಪ್ಪ ಆಳ್ತಿದ್ದಾರೆ. ಇನ್ನು ಒಂದು 2 ಲೈಕ್ ಕೊಡಿ ಆಯಿತಾ? ನಾನು ಮತ್ತೆ ಲೈವ್ ಎಂಡ್ ಮಾಡ್ತೇನೆ. 2 ಲೈಕ್ ಕೊಡಿ ಯಾರಾದರೂ. ಪ್ರೀತಿ ಅವರೇ ಹಾಯ್ ಅಂತ ದೊಡ್ಡಪ್ಪ ಹೇಳ್ತಿದ್ದಾರೆ. ದೊಡ್ಡಪ್ಪ ಹಾಯ್ ಅಂತ ಪ್ರೀತಿ ಅಕ್ಕ ಹೇಳ್ತಿದ್ದಾರೆ. 2 ಲೈಕ್ ಕೊಡಿ. ಇರಬೇಕು ಮುದ್ದುಲಿ, ನೀವು ಹೇಳಿದ್ರಿ ತಾನೇ, ಅದಕ್ಕೆ ಕೇಳಿದೆ. ತಪ್ಪಿಲ್ಲ 100 ಲಡ್ಡು ಅವರೇ. ಹಾಯ್ ಕನ್ನಡ. ಹಾಂ ನಾಗರಾಜ್ ಬ್ರದರ್ ಥ್ಯಾಂಕ್ ಯು. ಅಂದಿ ಬರ್ಸ ಹೊತ್ತುಂಡು ಬರ್ಪ 100 ಅವರು ಊಟ ಅಲ್ಪನ ನಡತ್ತೊಂದು ಬೋಂದಲ್ಲ. ಅಂದು ಪ್ರೀತಿ ಅಕ್ಕ 100 ಅವರು ಊಟ ಅಂತ ಕೇಳ್ತಿದ್ದಾರೆ ಕಾವ್ಯಕ್ಕ ಖುಷಿ ಇರಿ ಓಕೆನಾ ಅಂತ 100 ಲಡ್ಡು ಅವ್ರು ಹೇಳ್ತಿದ್ದಾರೆ. ನಾನೇ ಹೆಣ್ಣು ಅಲ್ಪ. ವಾವ್ ಕನ್ನಡ ಥ್ಯಾಂಕ್ ಯು ನಾಗರಾಜ್ ಬ್ರದರ್. ಊಟ ಇಲ್ಲ ಇನ್ನೂ ಇಲ್ಲ ಕಾವ್ಯ. ಥ್ಯಾಂಕ್ ಯು ಎಲ್ರಿಗೂ ಥ್ಯಾಂಕ್ ಯು. 2 ಲೈಕ್ ಬಂತು. ಯಾರು ಕೊಟ್ಟದು ಅಂತ ಗೊತ್ತಿಲ್ಲ. ಎಲ್ರಿಗೂ ಥ್ಯಾಂಕ್ ಯು. ಓಕೆ ಬ್ಲೂ ಕೊಟ್ಟಿದ್ದೇನೆ ನಾಗರಾಜ್ ಬ್ರದರ್, ಓಕೆನಾ? 23 ಲೈಕ್ ಆಯಿತು. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಬಾಯಿ ಹೇಳಿ, ನಾನು ಲೈವ್ ಎಂಡ್ ಮಾಡ್ತೇನೆ. ಯಾರೆಲ್ಲ ಇದ್ದೀರಾ ಬಾಯಿ ಹೇಳಿ. 24 ಲೈಕ್. 100 ಲಡ್ಡು ಅವರೇ, ಪ್ರೀತಿ ಅಕ್ಕ, ಸ್ವಾತಿ ಅಕ್ಕ, ರವೀಂದ್ರಣ್ಣ, ದೊಡ್ಡಪ್ಪ, ಕಾವ್ಯಕ್ಕ, ನಾಗರಾಜ್ ಬ್ರದರ್ ಎಲ್ಲರೂ ಬಾಯಿ ಹೇಳಿ. ಯಾರು ಅಳಬೇಡಿ, ಖುಷಿಯಿಂದಿರಿ. ಎಲ್ರಿಗೂ ಒಳ್ಳೆಯದಾಗಲಿ. ಇವತ್ತಿನ ಲೈವ್ ಎಂಡ್ ಮಾಡ್ತಿದ್ದೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ಶುಭರಾತ್ರಿ. ಟಾಟಾ ಬಾಯ್, ಟೇಕ್ ಕೇರ್. ಟಾಟಾ ಮತ್ತು ಹೋದು ತಿಂಡಿ ತಿನ್ನಿ. ಓಕೆ ಶಶಿಕಾಂತ್ ಅಣ್ಣ ಬತ್ತೀರ? ನಾನು ಪೋಪೆ ಬನ್ನ ಶಶಿಕಾಂತ್ ಅಣ್ಣನ ಎಂಟ್ರಿ ಹಾಕ್ತೀನಿ. ಶರಣಸಿಸ್ ಹಾಯ್. ನಾನು ಲೈವ್ ಎಂಡ್ ಮಾಡ್ತೇನೆ. ಎಲ್ರಿಗೂ ಬಾಯ್.
ಎಲ್ಲರೂ ಖುಷಿಯಾಗಿರಿ. ಬಾಯ್ ಬಾಯ್ ಗೈಸ್. ನಾಳೆ ಸಿಗುವ. ನಾಳೆಯ ಲೈವಲ್ಲಿ ನಾನು ನಿಮ್ಮೊಂದಿಗೆ ಮಾತಾಡ್ತೇನೆ. ಬಾಯ್ ಎಲ್ರಿಗೂ.